ಮಂಗ್ಲಿ. KGF ತೆರೆ ಕಂಡಾಗ ರಾಖಿಬಾಯಿಯನ್ನು ಸಂದರ್ಶಿಸಿ ತೆಲುಗು ಪ್ರೇಕ್ಷಕರಿಗೆ ಪರಿಚಯಿಸಿದ ಚೆಲುವೆ. ಆ ಸಮಯದಲ್ಲಿ ಮಂಗ್ಲಿ ಯಾರೆಂದೇ ಗೊತ್ತೇ ಇರಲಿಲ್ಲ. ಆದರೆ ಮಾರ್ಚ್ 11, 2021 ದ್ವಿಭಾಷೆಯಲ್ಲಿ ತೆರೆ ಕಂಡ ರಾಬರ್ಟ್ ಚಿತ್ರದ ಹಾಡಿನ ಮೂಲಕ ಮಂಗ್ಲಿ ಕನ್ನಡಿಗರಿಗೆ ಚಿರಪರಿಚಿತರಾಗಿದ್ದಾರೆ. ಅದು ಯಾವ ಮಟ್ಟಕ್ಕೆ ಅಂದರೆ ಇತ್ತೀಚೆಗೆ ಮಸ್ಕಿ ಉಪಚುನಾವಣಾ ಕಣದಲ್ಲಿ ಭಾರತೀಯ ಜನತಾ ಪಕ್ಷದ ಪರ ಮಂಗ್ಲಿ ಬ್ಯಾಟಿಂಗ್ ಮಾಡಿದ್ರು. ಆ ಮಟ್ಟಕ್ಕೆ ಕರುನಾಡಲ್ಲಿ ಸ್ಟಾರ್ ಆಗಿ ಬಿಟ್ರು ಮಂಗ್ಲಿ. ರಾಬರ್ಟ್ ಚಿತ್ರದ ಕಣ್ಣೆ ಅದಿರಿಂದಿ ಹಾಡಿನ ಮೂಲಕ ಕನ್ನಡಿಗರ ಹೃದಯ ಕದ್ದ ಚೆಲುವೆ ಇದೀಗ ಮತ್ತೊಮ್ಮೆ ಸದ್ದು ಮಾಡ್ತಿದ್ದಾರೆ. ಅದು ಹಾಡಿನ ಮೂಲಕವಲ್ಲ, ಸಾಹಿತ್ಯದ ಮೂಲಕ. ಹಾಗೆಂದ ಮಾತ್ರಕ್ಕೆ ಮಂಗ್ಲಿ ಯಾವುದೋ ಸಿನಿಮಾಗೆ ಸಾಹಿತ್ಯವನ್ನು ಬರೆದಿದ್ದಾರೆ ಅಂತ ಅನ್ಕೋಬೇಡಿ. ಈ ಬಾರಿ ಮಂಗ್ಲಿ ಕನ್ನಡದಲ್ಲೇ ಕನ್ನಡಿಗರಿಗೆ ಧನ್ಯವಾದವನ್ನು ಹೇಳುವ ಮೂಲಕ ಮತ್ತೊಮ್ಮೆ ಸುದ್ದಿಯಾಗಿದ್ದಾರೆ. ಹೌದು, ಕನ್ನಡಿಗರು ತೋರಿದ ಪ್ರೀತಿಗೆ ಮಂಗ್ಲಿ ಶರಣಾಗಿದ್ದಾರೆ. ಬಳ್ಳಾರಿಯಿಂದ ಚಿತ್ರದುರ್ಗಕ್ಕೆ ಪ್ರಯಾಣಿಸುವ ಬಸ್ನಲ್ಲೂ ಮಂಗ್ಲಿಯ ಫೋಟೋ ರಾರಾಜಿಸುತ್ತಿದ್ದು, ಈ ಫೋಟೋವನ್ನು ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡಿ ಕೈ ಎತ್ತಿ ಮುಗಿವೆ ಕರುನಾಡ ಪ್ರೇಮಕ್ಕೆ, ಕರುಣಿಸಲಿ ದೈವ ಮತ್ತಷ್ಟು ಹಾಡೋಕೆ, ನಿಮ್ಮ ಪ್ರೀತಿಯ ಮಂಗ್ಲಿ ಎಂದು ಬರ್ಕೊಂಡಿದ್ದಾರೆ. ಮಂಗ್ಲಿಯ ಈ ಪೋಸ್ಟ್ಗೆ ಕನ್ನಡಿಗರು ಫಿದಾ ಆಗಿದ್ದು ಮಂಗ್ಲಿಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.